ನಮಸ್ತೆ, ಹೇಗಿದ್ದೀರೆಲ್ಲರೂ? ಇವತ್ತು ನೋಡಿ ನಾನು ಪೊನ್ನಂಗಣಿ ಸೊಪ್ಪಿನ ಸಾಂಬಾರು, ಮುದ್ದೆ ಮತ್ತು ಮೊಸರನ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಪೊನ್ನಂಗಣಿ ಸೊಪ್ಪು ನಾನು ಹಿಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೆ. ನಾನು ಒಂದು ನಮೂನೆ ಸಾಂಬಾರು ಮಾಡಿ ತೋರಿಸಿದ್ದೆ. ಇದು ಇನ್ನೊಂದು ನಮೂನೆಯಲ್ಲಿ ಮಾಡೋದು, ಅದು ಬೇಳೆ ಹುರಿದು ಮಾಡಿದರೆ, ಇದು ಸೊಪ್ಪು ಹುರಿದು ಮಾಡುವಂಥದ್ದು. ಚೆನ್ನಾಗಿ ಬರುತ್ತೆ. ಇದು ಕೂಡ ಎರಡೂ ಚೆನ್ನಾಗೇ ಬರುತ್ತೆ. ನೀವು ಯಾವ ಥರ ಬೇಕೋ ಆ ಥರ ಕನ್ವೀನಿಯೆಂಟಲ್ಲಿ ಮಾಡ್ಕೊಳ್ಳಿ. ನೋಡಿ, ಬಾಣಲಿಗೆ ಉದ್ದಿನ ಬೇಳೆ ಮತ್ತು ಸಾಸಿವೆ ಒಗ್ಗರಣೆಗೆ ಇಟ್ಟು ಸೊಪ್ಪುಗಳನ್ನೆಲ್ಲ ಕಟ್ ಮಾಡಿ ಹಾಕಿದೆ. ನಾನು ಹಿಂದಿನ ವೀಡಿಯೋಗಳಲ್ಲಿ ಪೊನ್ನಂಗಣಿ ಸೊಪ್ಪು ಅಂದರೆ ಏನು ಅಂತ ತೋರಿಸಿದ್ದೇನೆ. ನೋಡಿ, ಅದಕ್ಕೆ 1 ಚಮಚದಷ್ಟು ಸಕ್ಕರೆ ಹಾಕೋಬೇಕಂದ್ರೆ ನಾವು ಅದರ ಗ್ರೀನ್ ಇದೆ ನೋಡಿ, ಸೊಪ್ಪಿನ ಗ್ರೀನ್ ಅದು ರೀಟೇನ್ ಆಗುತ್ತೆ, ಅಂದರೆ ಹಾಗೆಯೇ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಸಕ್ಕರೆ ಹಾಕಿ ನಾವು ಹುರ್ಕೋಬೇಕಾಗತ್ತೆ. ನೋಡಿ, ಹೀಗೆ ಚೆಂದ ಫ್ರೈ ಮಾಡಿ ನೋಡಿ, ಚೆಂದ ಫ್ರೈ ಮಾಡಿ ನೋಡಿ, ಎಷ್ಟು ಕಡಿಮೆ ಆಯಿತು ನೋಡಿ. ಅದಂತ ಸ್ವಲ್ಪ ಅದಕ್ಕೆ ನೀರು ಹಾಕಿ ಬೇಯಿಸಬೇಕು. ನಾವು ನೀರು ಹಾಕಿ ಬೇಯಿಸಿದ ನಂತರ ಒಂದು 2 ನಿಮಿಷ ಮುಚ್ಚಿ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ, ನಾನು ಪಕ್ಕದಲ್ಲಿ ಹೆಸರು ಬೇಳೆನ ಡೈರೆಕ್ಟಾಗಿ ಬೇಯಕ್ಕಿಟ್ಟಿದ್ದೀನಿ. ಆ ಹೆಸರು ಬೇಳೆಗೆ ನೋಡಿ ಸಾಮಾನುಗಳನ್ನು ಹಾಕ್ಕೊಳ್ಳೋಣ. ನೋಡಿ, ಉಪ್ಪು, ಬೆಲ್ಲ, ಜೀರಿಗೆ ಪುಡಿ, ಆಮೇಲೆ ಆಮ್ಚೂರು ಪುಡಿ, ಒಂಚೂರು ಪೆಪ್ಪರ್ ಪುಡಿ ತೀರಾ ಹೀಟ್ ಆಗುತ್ತೆ ಅಂದ್ಬಿಟ್ಟು ನಾವು ಜಾಸ್ತಿ ಪೆಪ್ಪರ್ ಪುಡಿ ಹಾಕ್ಕೊಂಡಿಲ್ಲ. ನೋಡಿ, ಅದನ್ನ ಬೇಳೆನ ಇಳಿಸಿಬಿಟ್ಟು, ಬೇಳೆ ಬೇಯಬೇಕು, ಇಳಿಸಿಬಿಟ್ಟು ಅದನ್ನ ಹಾಕಿ ಮಗಚ್ಕೊಂಡು ಇಟ್ಬಿಡಿ. 2 ನಿಮಿಷ ಆದರೆ ಎಲ್ಲ ಒಟ್ಟಿಗೆ ಡೈರೆಕ್ಟಾಗಿ ನಾವು ಹಾಕ್ಬೋದು. ನೋಡಿ, ಇದನ್ನು ಸೊಪ್ಪು ಬೆಂದಿದೆ. ನೋಡಿ, ಸೊಪ್ಪು ಬೆಂದ ನಂತರ ಇದಕ್ಕೆ ಆ ಬೇಳೆನ ಹಾಕಿ ಒಂದು ಕುದಿ ಬರೆಸಿದ್ರೆ ಪೊನ್ನಂಗಣಿ ಸೊಪ್ಪಿನ ಬೋಳು ಹುಳಿ ಅಥವಾ ಸಾಂಬಾರು ರೆಡಿ. ಇದಕ್ಕೆ ತೆಂಗಿನಕಾಯಿ ಏನು ಹಾಕೋದು ಬೇಡ, ಹಾಗೆಯೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆಯಿಂದ ನೋಡಿ, ನಾನು ಮಡಿಕೆಯಲ್ಲಿ ಅನ್ನ ಬೇಯಕ್ಕಿಟ್ಟಿದ್ದೆ. ಅದನ್ನ ಸ್ವಲ್ಪ ಬಸ್ತು ತಗೊಂಡು ಬಾಕಿದ ಉಳಿದ್ರೆ ಅನ್ನ ಮಾಡಿದೆ. ಮೊಸರನ್ನಕ್ಕೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನಾನು ಪುನಃ ನೀರು ಹಾಕಿ ಅದನ್ನ ಸ್ವಲ್ಪ ಬೇಯಿಸಿದೆ. ನೋಡಿ, ಚೆನ್ನಾಗಿ ಬೆಂದಿರಲಿಲ್ಲ ಅಂತ ಅಂದ್ಬಿಟ್ಟು ನೀರು ಹಾಕಿ ಪುನಃ ಒಂದು 2 ನಿಮಿಷ ಬೇಯಿಸಿದೆ. ನಾನು ಅದನ್ನ ಬೇಯಿಸಿ ಬಸಿದು ಇಟ್ಕೋಬೇಕು. ಅದ ನಂತರ ನಾವು ಮೊಸರನ್ನ ಮಾಡಬೇಕಾಗತ್ತೆ. ಅದು ಮಾಮೂಲು ಅನ್ನದಲ್ಲಿ ಮೊಸರನ್ನ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಇದೀಗ ಅನ್ನ ಬೆಂದಿದೆ, ಇದನ್ನ ಬಸಿಬೇಕು. ಈಗ ನೋಡಿ, ಇದು ಬೆಂದಾಗಿತ್ತು. 2-3 ನಿಮಿಷ ಇಡಬೇಕಾಗತ್ತೆ ನಾರ್ಮಲ್ ಅನ್ನನ. ನೋಡಿ, ಆನಂತರ ಈ ಕಡೆ ಮುದ್ದೆ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ನಾನು ತುಂಬ ಸಲ ಮುದ್ದೆ ಮಾಡೋದನ್ನು ತೋರಿಸಿದ್ದೀನಿ. ಚೂರು ಉಪ್ಪು, ಚೂರು ತುಪ್ಪ, ನಂತರ ಚೂರು ಹಿಟ್ಟು ಹಾಕಿ ಕರಗಿಸಿ ಕುದಿಯಕ್ಕೆ ಬಿಡಿ. ಆನಂತರ ಕುದ್ದ ನಂತರ ಅದಕ್ಕೆ ಹಿಟ್ಟು ಹಾಕಿ ಆ ಕೋಲು ತಗೊಂಡು ಚೆಂದಾಗಿ ಗೊಟಾಯಿಸಿದ್ರೆ ಮುದ್ದೆ ಥರ ಬರುತ್ತೆ. ನೋಡಿ, ಅನ್ನ ಹೇಗೆ ಬಂತು ನೋಡಿ, ಬಸ್ತು. ಇದು ಚಪ್ಪೆ ಆಗ್ಲಿಕ್ಕೆ ಬಿಡಬೇಕು, ಅಂದರೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಆನಂತರ ನಾವು ಮೊಸರು ಆ್ಯಡ್ ಮಾಡಬೇಕಾಗತ್ತೆ. ಅಷ್ಟೊತ್ತಿಗೆ ಇಲ್ಲಿ ಮುದ್ದೆ ಮಾಡ್ಕೊಂಡ್ಬಿಡೋಣ. ಈ ಕಡೆಯಿಂದ ನೋಡಿ, ಬೇಕಾದಷ್ಟು ಹಿಟ್ಟು ಹಾಕ್ಕೊಳ್ಳಿ. ಹಾಕಿ ಚೆಂದ ಕೊಟಾಯಿಸಿ ಮುದ್ದೆ ಮಾಡಿಟ್ಕೊಳ್ಳಿ. ನಾನು ಹಳೆ ವೀಡಿಯೋಗಳಲ್ಲೆಲ್ಲ, ಹಿಂದಿನ ವೀಡಿಯೋಗಳಲ್ಲೆಲ್ಲ ಮುದ್ದೆ ಮಾಡೋದನ್ನು ತೋರಿಸಿದ್ದೀನಿ. ಆದ ಕಾರಣ ಈ ವಿಡಿಯೋದಲ್ಲಿ ನಾನು ಮುದ್ದೆ ಮಾಡೋದನ್ನು ತೋರಿಸ್ತಾ ಇಲ್ಲ, ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದು ಮುದ್ದೆ ಆಯಿತು. ಇದಕ್ಕೆ ಮುಚ್ಚಿಟ್ಟು ಬೇಯಿಸಬೇಕು. ಆನಂತರ ಉಂಡೆ ಕಟ್ಟೋಣ ಅದರದ್ದು. ಈಗ ಮೊಸರನ್ನದ ಕಡೆ ಬರೋಣ. ಮೊಸರನ್ನಕ್ಕೆ ನೋಡಿ, ನಾವು ಆ್ಯಕ್ಚುಲಿ ನೋಡಿ, ಇದು ಅನ್ನ ಚೆಂದ ಈಗ ಉದುರಾಗಬೇಕು ಅಂತೇಳಿಲ್ಲ, ಬೆಜ್ಜಾಗಿ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ಮತ್ತು ಸಾಸಿವೆ ಒಗ್ಗರಣೆ. ಆನಂತರ ಮಸಾಲೆ ಮಧ್ಯೆ ಹಾಕ್ಕೊಂಡು ಬಿಡೋಣ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ಉಪ್ಪು ಹಾಕಿದರೆ ಸಾಕು, ಮತ್ತು ಇನ್ನೇನು ಬೇಕು ಅಂತ ಹೇಳಿಲ್ಲ. ನೋಡಿ, ಪೆಪ್ಪರ್ ಪುಡಿ ಮತ್ತು ಉಪ್ಪು ಹಾಕಿದರೆ ಸಾಕು. ಅನ್ನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ. ಆನಂತರ ಒಗ್ಗರಣೆನೂ ಹಾಕಿಡಿ. ಎಲ್ಲ ಆದ ನಂತರ ಅದಕ್ಕೆ ಮೊಸರು ಮಿಕ್ಸ್ ಮಾಡಿದರೆ ಮೊಸರನ್ನ ರೆಡಿ. ಬನ್ನಿ ಫ್ರೆಂಡ್ಸ್, ಅನ್ನ, ಪೊನ್ನಂಗಣಿ ಸೊಪ್ಪಿನ ಸಾಂಬಾರು, ಮುದ್ದೆ, ಮೊಸರನ್ನ, ಉಪ್ಪಿನಕಾಯಿ ಜೊತೆಗೆ ಊಟ ಮಾಡೋಣ ಬನ್ನಿ ಅಂತೆ. ಹೇಗಿತ್ತು ಅಂತ ಮಾಡಿ ನೋಡಿ, ಆದರೂ ಹೇಳಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.